ಹಲೋ ನಮಸ್ತೆ ತಿರುಗು ಬಾಣಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ನಮ್ಮ ತಿರುಗು ಬಾಣದ ಅತಿಥಿ ಮಾಜಿ ಸಚಿವರು ಮತ್ತು ಕಾಪು ಕ್ಷೇತ್ರದಲ್ಲಿ 5 ಬಾರಿ ಶಾಸಕರಾಗಿ ಆಯ್ಕೆಯಾದಂಥವರು ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕರು ಆಗಿರುವಂಥ ವಸಂತ್ ಸಾಲಿಯಾನ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರು ಇವತ್ತು ನಮ್ಮ ತಿರುಗು ಬಾಣದ ಅತಿಥಿಗಳು. ವಸಂತ್ ಸಾಲಿಯಾನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಪಂದನ ಟಿವಿಯ ಮೂಲಕ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ಉಡುಪಿ ಜಿಲ್ಲೆಯ ಜನತೆಗೆ ಸಂಕ್ರಮಣದ ಶುಭಾಶಯವನ್ನು ನೀಡಿ ನಾನು ಪ್ರಾರಂಭ ಮಾಡ್ತೇನೆ. ನಿಮಗೂ ಕೂಡ ಸಂಕ್ರಾಂತಿಯ ಶುಭಾಶಯಗಳು. ಸರ್, ಹೇಗಿದ್ದೀರಿ? ನಾನು ಐ ಆಮ್ ವೆರಿ ಸ್ಮಾರ್ಟ್ ಅಲಾಂಗ್ ವಿತ್ ದ ಪೀಪಲ್. ಆದರೆ ನನಗೆ ಸಾಲಿಯಾನ್ ಅವರನ್ನು ನೋಡುವಾಗ ಯಾಕೋ ಒಂದು ಚೂರು ಆತಂಕ, ಯಾಕೋ ಒಂದು ಚೂರು ನೋವು ಇದ್ದಾಗ ಕಾಣಿಸ್ತಾ ಇದೆ. ನನಗೆ ಅಂತ ಏನಿಲ್ಲ, ಯಾಕಂದರೆ ನಾನು ಸ್ಟೂಡೆಂಟ್ನಿಂದ ಬೆಳೆದು ಬಂದವನು, ಈಗ ಕಾಂಗ್ರೆಸ್ಸಿನಿಂದ ಬೆಳೆದು ಬಂದವನು. ಸೊ ನನಗೇನೆಂದರೆ ಪಕ್ಷ ಸಂಘಟನೆ ಬಹಳ ಮುಖ್ಯವಾಗಿದೆ. ಆದರೆ ಸಾಲಿಯಾನ್ ಅವರೇ, ನಿಮಗೆ AICCಯ ಮಾರ್ಗಸೂಚಿ ಪಟ್ಟಿ ಒಂಚೂರು ದಿಗಿಲಿಗೆ ಕಾರಣವಾಗಲಿಲ್ವಾ? ಇಲ್ಲ. ಯಾಕೆಂದರೆ AICC ಅವರು ನಮ್ಮ ನೆಚ್ಚಿನ AICC ಪ್ರಧಾನ ಅಧ್ಯಕ್ಷರಾದಂಥ ಸೋನಿಯಾ ಗಾಂಧೀಜಿಯವರು ಮತ್ತು ಪ್ರಧಾನ ಕಾರ್ಯದರ್ಶಿಯಾದಂಥ ಯುವ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರು ಏನನ್ನು ಬಯಸ್ತಾ ಇದ್ದಾರೆ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನಡೆಸಿದಂಥ ಒಂದು ಸಂದರ್ಭದಲ್ಲಿ ಯಾರಿಗೆ ಹೂ ಈಸ್ ದ ವಿನ್ನಿಂಗ್ ಕ್ಯಾಂಡಿಡೇಟ್ ಆ್ಯಂಡ್ ಹೂ ಈಸ್ ಅ ಸೂಟಬಲ್ ಕ್ಯಾಂಡಿಡೇಟ್ ಎನ್ನುವಂಥ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಇನ್ ಆಲ್ ರೆಸ್ಪೆಕ್ಟ್ ಪೊಲೀಸ್ ರಿಪೋರ್ಟ್. ಸಾಲಿಯಾನ್ ಅವರೇ, ನಮ್ಮ ಮಾಧ್ಯಮಗಳಲ್ಲಿ ವರದಿಯಾದದ್ದನ್ನು ನಂಬೋದೇ ಆಗಿದ್ರೆ 2 ಸಾರಿ ನಿರಂತರವಾಗಿ ಸೋತಂಥವರು ಮತ್ತು 15,000 ಅಂತರದಲ್ಲಿ ಸೋತಂಥವರಿಗೆ ಟಿಕೆಟ್ ಕೊಡಲಿಕ್ಕಿಲ್ಲ ಅನ್ನುವಂಥ ಒಂದು ರೂಲ್ಸ್ ಬಂದಿದೆ. ಅದು ನಿಜವಾಗಿ ತಪ್ಪು, ಮಾಧ್ಯಮದ ಮೂಲಕ ತಪ್ಪು ಮಾಹಿತಿಯನ್ನು ನೀಡಲಾಗಿದೆ. ನಾವು AICC ಅಧ್ಯಕ್ಷರನ್ನು ಮತ್ತು ಪ್ರಧಾನ ಕಾರ್ಯದರ್ಶಿಯನ್ನು ಸಂಪರ್ಕ ಮಾಡಿದಾಗ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನು ಸಂಪರ್ಕ ಮಾಡಿದಾಗ ಅಂತಹ ಮಾಹಿತಿಗಳು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಬರಲಿಲ್ಲ. ಏನೆಂದರೆ, 2 ಬಾರಿ ಸೋತವರಿಗೆ ಮುಂದಿನ ಟಿಕೆಟ್ ನೀಡುವುದಿಲ್ಲ ಎನ್ನುವಂಥ ಒಂದು ನಿರ್ಧಾರ AICCಯಲ್ಲಿ ಸಹ ಆಗಲಿಲ್ಲ. ಅದು ಅದೇ ರೀತಿಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಸಹ ಆಗಲಿಲ್ಲ. ಅಂದರೆ ತಾವು ಹೇಳ್ತಾ ಇದ್ದೀರಿ AICCಯಿಂದ ಅದು ಯಾವುದೇ ನಿರ್ಧಾರ, ಆದರೆ ಅಂಥದ್ದೊಂದು ನಿರ್ಧಾರ ತೆಗೆದುಕೊಂಡ್ರೆ ಅದು ತಪ್ಪು ಅಂತ ತಾವು ಹೇಳ್ತೀರಾ? ನಾನು ಏನೆಂದು ಹೇಳ್ತಾ ಇದ್ದೇನೆ ಅಂದರೆ, ಈಗ ಉದಾಹರಣೆಗೆ ಒಬ್ಬ ಅಭ್ಯರ್ಥಿ 2 ಬಾರಿ ಸೋತಿರ್ಬೋದು. ಎಷ್ಟಕ್ಕೆ ಸೋತಿದ್ದಾನೆ? 15,000 20,000 ಅಲ್ಲ. ನಂದೇ ನೀವು ತಗೊಳ್ಳಿ, ನಾನು ಕಳೆದ ಬಾರಿ 800 ಮತಗಳಿಂದ ಸೋತಿದ್ದೇನೆ. ಇಟ್ ಡಸಂಟ್ ಮೀನ್ ದ್ಯಾಟ್ ನನಗೆ ಟಿಕೆಟ್ ಕೊಡಬಾರ್ದು ಎನ್ನುವಂಥ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಸಾಲಿಯಾನ್ ಅವರು 2 ಬಾರಿ ನಿರಂತರವಾಗಿ ಸೋತ್ರೆ ಮತ್ತೆ ಯಾಕೆ ಟಿಕೆಟ್ ಕೊಡಬೇಕು? ನಿಮ್ಮ ಮೇಲೆ ಯಾವ ನಂಬಿಕೆ ಇಟ್ಟುಕೊಂಡು ಟಿಕೆಟ್ ಕೊಡಬೇಕು? ಯಾಕೆಂದರೆ ನಾವು 2 ಬಾರಿ ಸೋತ ವಿಚಾರದ ಪ್ರಶ್ನೆ ಅಲ್ಲ, ಎಷ್ಟು ಸಂಖ್ಯೆಯಲ್ಲಿ ಸೋತಿದ್ದಾರೆ, ಯಾತಕ್ಕೋಸ್ಕರ ಸೋತಿದ್ದಾರೆ, ಹೇಗೆ ಸೋತಿದ್ದಾರೆ ಎನ್ನುವಂಥ ವಿಚಾರ ಬಹಳ ಪ್ರಾಮುಖ್ಯವಾಗಿದೆ. ಸಾಲಿಯಾನ್ರು ಪ್ರತಿ ಬಾರಿ ನನಗೆ ಗೊತ್ತಿರುವ ಹಾಗೆ ಭಾಷಣದಲ್ಲಿ ಹೇಳ್ತಾ ಬರುವವರು, ಸಾಮರ್ಥ್ಯ ಇರುವವರು, ಗೆಲ್ಲುವಂತ ಸಾಮರ್ಥ್ಯ ಇರುವ ಅಭ್ಯರ್ಥಿಗಳಿಗೆ ಮನೆ ಹಾಕಿ ಅವರಿಗೆ ಟಿಕೆಟ್ ಕೊಡಿ ಅನ್ನುವಂತ ಮಾತನ್ನು ಹೇಳ್ತೀರಿ. ಅಂದ್ರೆ ಸಾಲಿಯಾನ್ರಿಗೆ ಗೆಲ್ಲುವಂತ ಶಕ್ತಿ ಇದೆಯಾ ಇನ್ನೂ ಕೂಡ ಈಗಿನ ಚುನಾವಣೆ? ಈಗಲೂ ಸಹ ನಾನು ಹೇಳುವುದಷ್ಟೇ, ಒಬ್ಬ ಗೆಲ್ಲುವ ಅಭ್ಯರ್ಥಿಗೆ ಟಿಕೆಟ್ ಕೊಡಲೇಬೇಕು. ಕೊಟ್ಟರೆ ಖಂಡಿತವಾಗಿ ಅವರು ಗೆಲ್ತಾರೆ. ನನ್ನ ಒಂದು ವಿಚಾರದಲ್ಲಿ ನಾನು ಮಾತಾಡೋದಾದರೆ, ನಾನು ನಮ್ಮ ಕ್ಷೇತ್ರದ 29 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮ ಪಂಚಾಯತಿಯ ಮತ್ತು ಸ್ಥಳೀಯ ಸಂಸ್ಥೆಗಳ ಜೊತೆಯಲ್ಲಿ ಚರ್ಚಿಸಿ ಪದೇ ನಾನು 2 ಸಲ ಸೋತರೂ ಸಹ ಮನೆಯಲ್ಲಿ ಕೂತ್ಕೊಳ್ಳಿಲ್ಲ. ಕಳೆದ 8.5 ವರ್ಷದಲ್ಲಿ 2 ಬಾರಿ ಸೋತ ಸಂದರ್ಭದಲ್ಲಿ ಕಳೆದ 8.5 ವರ್ಷದಲ್ಲಿ ನಾನು ದಿನನಿತ್ಯ ಪ್ರತಿ ಹಳ್ಳಿಗೆ ಹೋಗಿ ಜನಸಾಮಾನ್ಯರ ಸುಖ ಕಷ್ಟದ ಬಗ್ಗೆ ನಾನು ವಿಚಾರಿಸಿಕೊಂಡು, ಏನು ಆಗಬೇಕು, ನಿಮಗೆ ಸರ್ಕಾರದ ಲೋಪದೋಷ ಏನಿದೆ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಈ ಕಾರ್ಯಕ್ರಮಗಳು ನೇರವಾಗಿ ಕೇಂದ್ರ ಸರ್ಕಾರದ ಕಾರ್ಯಕ್ರಮ, ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು
ತಮಗೆ ತಲುಪ್ತದೆ ಅಥವಾ ನಿಮಗೆ ಅದರಲ್ಲಿ ಲಾಭ ಸಿಕ್ಕಿದೆಯಾ, ಅದರಲ್ಲಿ ಏನಾದರೂ ತೊಂದರೆ ಆಗಿದೆಯೋ ಎನ್ನುವಂಥ ವಿಚಾರ ವಿನಿಮಯ ಮಾಡುವಂಥ ಕೆಲಸ ನಾನು ಇವತ್ತೂ ಮಾಡ್ತಾ ಇದ್ದೇನೆ. ಅಂದರೆ ಸಾಲಿಯನ್ ರೇ, 83ರಿಂದ 2008ರವರೆಗೆ 7 ಬಾರಿ ಸ್ಪರ್ಧಿಸಿದಿರಿ ಕಾಪು ಕ್ಷೇತ್ರ. ಹೌದು. ಈ ಬಾರಿ ಒಂದು ಯುವಕರಿಗೆ ಬಿಟ್ಟು ಕೊಡುವಪ್ಪ ಅಂತ ಅನಿಸಿದ್ದಿಲ್ವ ತಮಗೆ? ನಾನು ಏನಂದರೆ ನಂದು ಈ ಬಾರಿ ನಾನು 8ನೇ ಬಾರಿ ಸ್ಪರ್ಧಿಸಲಿಕ್ಕೆ ನಾನು ಎಲ್ಲ ವಿಧದಲ್ಲಿ ತಯಾರು ಮಾಡಿದ್ದೇನೆ. ಇದು ನನ್ನ ಕಡೆಯ ಚುನಾವಣೆ. ಮುಂದೆ ನಾನು ಸ್ಪರ್ಧಿಸಲಿಕ್ಕೆ ನಮಗೆ ಆಗುವುದಿಲ್ಲ. ಆ ನಿಟ್ಟಿನಲ್ಲಿ ನಾನು ಈ ಸಲ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಕೀರ್ತಿಯನ್ನು ತರಿಸುವಂಥ ಕೆಲಸ ಈಗಾಗಲೇ ನಾನು ಪ್ರಾರಂಭ ಮಾಡಿದ್ದೇನೆ. ಅದು ನನ್ನ ಹೈಕಮಾಂಡಿಗೆ ಗೊತ್ತಿದೆ, ನಮ್ಮ ವರಿಷ್ಠರಿಗೆ ಗೊತ್ತಿದೆ, ಕೇಂದ್ರದ ವರಿಷ್ಠರಿಗೆ ಗೊತ್ತಿದೆ, ರಾಜ್ಯದ ವರಿಷ್ಠರಿಗೆ ಗೊತ್ತಿದೆ, ಜಿಲ್ಲೆಯ ವರಿಷ್ಠರಿಗೆ ಗೊತ್ತಿದೆ. ಅಂದರೆ ಕಾಪು ಕ್ಷೇತ್ರದಲ್ಲಿ ನಾನು ಹೇಳೋದಾದರೆ ತಾವು ಕೂಡ ಟಿಕೆಟ್ ಆಕಾಂಕ್ಷಿ. ತಮಗೆ ಗೊತ್ತಿರುವ ಹಾಗೆ ತಮ್ಮ ಕ್ಷೇತ್ರದಿಂದ 22 ಜನ ತಮ್ಮ ಟಿಕೆಟ್ನ ಆಕಾಂಕ್ಷೆಯನ್ನು ವೀಕ್ಷಕರೆದುರು ವ್ಯಕ್ತಪಡಿಸಿದ್ದಾರೆ. ಇವರನ್ನೆಲ್ಲ ಯಾವ ರೀತಿ ಮೀರಿಸ್ತೀರಿ? ಅಂದರೆ ಎಲ್ಲರೂ ಯುವಕರಿದ್ದಾರೆ, ಸಾಲಿಯನ್ರಿಗೆ ಅವರನ್ನೆಲ್ಲ ಮೀರಿಸುವಂಥ ಸಾಮರ್ಥ್ಯ ಅಥವಾ ಶಕ್ತಿ ಇದೆಯಾ? ನಾನು ಹೇಳುವುದಾದರೆ, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸ್ಪರ್ಧಿಸುವ ಅಥವಾ ಟಿಕೆಟ್ ಕೇಳುವ ಅಧಿಕಾರ ಖಂಡಿತವಾಗಿ ಇದೆ. ಆ ನಿಟ್ಟಿನಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅವನು ನಾನು ಸ್ಪರ್ಧಿಸ್ತೇನೆ ಅನ್ನುವಂಥ ಆಕಾಂಕ್ಷೆ ವರಿಷ್ಠರಿಗೆ ಹೇಳುವಂಥ ಅಧಿಕಾರ ಅವರಿಗಿದೆ. ಆ ನಿಟ್ಟಿನಲ್ಲಿ ಹೇಳಿರ್ಬೋದು. ಅಂದರೆ ತಪ್ಪಲ್ಲ. ಸಾಲಿಯನ್ ಅವರೇ, ಈಗ ಮೂಡಬಿದ್ರೆ ಕ್ಷೇತ್ರ ಇರ್ಬೋದು ಅಥವಾ ಬಂಟ್ವಾಳ ಕ್ಷೇತ್ರ ಇರ್ಬೋದು, ಉಳ್ಳಾಲ ಕ್ಷೇತ್ರ ಇರ್ಬೋದು, ಅಲ್ಲಿ ಅವರಿಗೆ ಯಾರೇ ಎದುರಾಳಿಗಳೇ ಇಲ್ಲ ಅಥವಾ ಟಿಕೆಟ್ ಆಕಾಂಕ್ಷೆಯನ್ನು ವ್ಯಕ್ತಪಡಿಸುವಂಥವರೇ ಇಲ್ಲ. ಇಲ್ಲಿ 20 ಜನ ಯಾಕೆ ಬಂದರು? ನನ್ನ ಲೆಕ್ಕದಲ್ಲಿ 20 ಜನ ಇಲ್ಲ. ನನ್ನ ಲೆಕ್ಕದಲ್ಲಿ 20 ಜನ ಇಲ್ಲ. ಒಂದು 3-4 ಜನ ಇರ್ಬೋದು ಅಷ್ಟೇ ಹೊರತು. ಅದು ಸಹ ಏನು, ಮಹಿಳಾ ಕಾಂಗ್ರೆಸ್ನವರು ಹೇಳ್ಬೋದು, ಮಹಿಳೆಯರಿಗೆ ಸ್ಪರ್ಧಿಸಲಿಕ್ಕೆ ಅವಕಾಶ ಕೊಡಬೇಕಾದ್ರೆ ನಮಗೆ ಮಹಿಳೆಯರಿಗೆ ಕೊಡಿ ಎನ್ನುವಂಥ ಅಭಿಪ್ರಾಯ ಸ್ಪಷ್ಟಪಡಿಸಿರ್ಬೋದು. ಯುವಕರಿಗೆ ಕೊಡಿ ಎಂದು ಒಂದು ಅವಕಾಶ ಕೊಡಿ ಎಂದು ಹೇಳುವುದು ತಪ್ಪಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಪ್ರತಿಯೊಬ್ಬನಿಗೆ, ಒಬ್ಬ ಕಾರ್ಯಕರ್ತರಿಗೆ ಅವನ ಆಶೆಯನ್ನು ಮೂಡಿಸುವಂಥ ಕೆಲಸ ಮಾಡಬಹುದು ಎನ್ನುವಂಥ ನನ್ನ ಅಭಿಪ್ರಾಯ ಇದು. ಅಂದರೆ ಈ 20 ಜನ ಒಂದು ತಮಗೆ ಅನಿಸೋದಿಲ್ವ, ನನಗೆ ನನ್ನ ಕ್ಷೇತ್ರದಲ್ಲಿ ವಿರೋಧ ಜಾಸ್ತಿ ಆಯಿತು, ಉಳಿದವರಿಗಿಂತ ನನ್ನ ಪರಿಸ್ಥಿತಿ ಯಾಕಂತ ಹೇಳಿದ್ರೆ ಉಳಿದವರಿಗಾದರೂ ಸಂಖ್ಯೆ ಕಡಿಮೆ ಇದೆ, ನಿಮ್ಮಲ್ಲಿ ಸಂಖ್ಯೆ ಜಾಸ್ತಿ ಇದೆ, ವೀಕ್ಷಕರೆದುರು ಹಾಜರಾದವರ ಸಂಖ್ಯೆ ಜಾಸ್ತಿ ಇದೆ, ಇದು ಯಾಕಾಯಿತು? ಅಂದರೆ ಸಾಲಿಯನ್ರೊಬ್ಬರು 2 ಬಾರಿ ಸಚಿವರಾಗಿದ್ದಂಥವ್ರು, ವರ್ಚಸ್ಸಿರುವಂಥ ನಾಯಕರು, ಇಂಥವರಿಗೆ ವಿರೋಧ ಯಾಕಾಯಿತು ಕ್ಷೇತ್ರದಲ್ಲಿ? ವಿರೋಧ ಏನೂ ಇಲ್ಲ. ಅದು ವಿರೋಧ ಅಲ್ಲ. ಸಿ ಇಟ್ ಇಸ್ ನಾಟ್ ಅಗೇನ್ಸ್ಟ್. ಏನಂದರೆ ನಾನು ಅದ ಹೇಳಿದೆ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಗೆ, ಸಾಮಾನ್ಯ ಕಾರ್ಯಕರ್ತರಿಗೆ ನಮಗೆ ಟಿಕೆಟ್ ಕೊಡಿ ಎನ್ನುವಂಥ ಅಥವಾ ನಾನು ಸ್ಪರ್ಧಿಸಬೇಕು ಎನ್ನುವಂಥ ಆಶೆ ಏನಿದೆ ಅದನ್ನು ಮೂಡಿಸುವಂಥ ಕೆಲಸ ಅವನು ಖಂಡಿತವಾಗಿ ಹೇಳ್ಬೋದು. ಅದರಲ್ಲಿ ಏನು ತೊಂದರೆ ಇಲ್ಲ. ಸಾಲಿಯನ್ರೆ, ಕೇವಲ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೋ ಅಥವಾ ಕಾಲೆಳೆಯುವ ರಾಜಕಾರಣವನ್ನು ನಿಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೋ? ಇಲ್ಲ, ಹಾಗೆ ಅಂಥದ್ದೇನಿಲ್ಲ. ಈಗ ಕೆಲವರಿಗೆ ಆಸೆ ಇರ್ಬೋದು. ಅದು ಏನಾಗಿದೆ ಅಂದರೆ, ಸನ್ಮಾನ್ಯ ಆಸ್ಕರ್ ಫರ್ನಾಂಡಿಸ್, ಅದೇ ರೀತಿಯಲ್ಲಿ ವೀರಪ್ಪ ಮೊಯ್ಲಿಯವರು, ಅದೇ ರೀತಿಯಲ್ಲಿ ಜನಾರ್ದನ್ ಪೂಜಾರಿಯವರು, ಅದೇ ರೀತಿಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರಿಗೆ ಬಿಟ್ಟದ್ದು. ಈ ಎಲ್ಲ ನಾಯಕರುಗಳು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಬೈಂದೂರು ಕ್ಷೇತ್ರ ಇರ್ಬೋದು, ಕುಂದಾಪುರ ಕ್ಷೇತ್ರ ಇರ್ಬೋದು, ಉಡುಪಿ ಕ್ಷೇತ್ರ ಇರ್ಬೋದು, ಕಾಪು ಕ್ಷೇತ್ರ ಇರ್ಬೋದು ಅಥವಾ ಕಾರ್ಕಳ ಕ್ಷೇತ್ರ ಇರ್ಬೋದು, ಈ 5 ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಸರಿಸಮಾನವಾದಂಥ ಅಭ್ಯರ್ಥಿಯನ್ನು, ಗೆಲ್ಲುವ ಅಭ್ಯರ್ಥಿಯನ್ನು ಸೂಚಿಸುವಂಥ ಅಥವಾ ಮಾಡುವಂಥ ಕೆಲಸ ನಾಯಕರುಗಳಿಗೆ ಕೇವಲ ಆಸೆ ಅಷ್ಟೇ ಇದ್ರೆ ಪ್ರಾಬ್ಲಮ್ ಇಲ್ಲ. ಆದರೆ ಆ ನಿಟ್ಟಿನಲ್ಲಿ ಹೈಕಮಾಂಡ್ನ ಬಾಗಿಲು ಬಡ್ದು ಕಿತ್ತುಕೊಂಡು ಟಿಕೆಟ್ ತರುವಂಥ ಶಕ್ತಿ ಇರುವಂಥ ನಾಯಕರು ನಿಮ್ಮ ಕ್ಷೇತ್ರದಲ್ಲಿ ಕಾಣ್ತಾ ಇದ್ದಾರೆ ನಮಗೆ? ಇಲ್ಲ, ನನ್ನ ಲೆಕ್ಕದಲ್ಲಿ ಅಂಥ ಹೈಕಮಾಂಡಿಗೆ ಹೋಗಿ ಮೇಜುಗುದ್ದಿ ತರುವಂಥ ನಾಯಕರು ಅಂತ ಸ್ಪಷ್ಟವಾದಂಥ ವಿಚಾರ ಆಗಲಿಲ್ಲ. ಅಂದರೆ ಮೇಜು ಕುಟ್ಟಿ ಆಗದಿದ್ರೂ ಕೂಡ ವರ್ಚಸ್ಸಿರುವಂಥ ನಾಯಕರು ಅಥವಾ ಹೈಕಮಾಂಡ್ನ ಮೇಲೆ ಪ್ರಭಾವ ಬೀರುವಂಥ ನಾಯಕರ
ನಾಯಕರ ಒಟ್ಟಿಗೆ ಸೇರಿಕೊಂಡು ಯಾವುದಾದ್ರು ರೀತಿಯಲ್ಲಿ ಟಿಕೆಟ್ ಪಡ್ಕೊಳ್ಳುವಂಥ ತಾಕತ್ತಿರುವಂಥ ನಾಯಕರು ಕಾಣಿಸ್ತಾ ಇದ್ದಾರೆ. ಅಲ್ಲ, ನಾನು ಹೇಳಿದಲ್ಲ, ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರಿಗೆ ವಿಧಾನಸಭೆಗೆ, ಪಂಚಾಯತಿಗೆ, ತಾಲೂಕ್ ಪಂಚಾಯತಿಗೆ, ಜಿಲ್ಲಾ ಪಂಚಾಯತಿಗೆ ಅಥವಾ ಪಾರ್ಲಿಮೆಂಟಿಗೆ ಸ್ಪರ್ಧಿಸುವಂಥ ಅವಕಾಶ ಇದೆ. ಅವರು ಸ್ಪರ್ಧಿಸಬಹುದು. ಸ್ಪರ್ಧೆ ಮಾಡಬಾರ್ದು ಎನ್ನುವಂಥ ವಿಚಾರ ನಮ್ಮ ಕಾಂಗ್ರೆಸ್ನಲ್ಲಿ ಇಲ್ಲ, ಹೈಕಮಾಂಡ್ನಲ್ಲಿ ಇಲ್ಲ, ಅಥವಾ ರಾಜ್ಯ ಮಟ್ಟದಲ್ಲಿಲ್ಲ, ಅಥವಾ ಜಿಲ್ಲಾ ಮಟ್ಟದಲ್ಲಿಲ್ಲ. ಹೈಕಮಾಂಡ್ ಯಾರನ್ನು ಸೂಚಿಸ್ತಾರೆ, ನಾ ಹೇಳಿದಲ್ಲ, ಈಗ ಮಿಸ್ಟರ್ ಆಸ್ಕರ್ ಫರ್ನಾಂಡಿಸ್, ಮಿಸ್ಟರ್ ವೀರಪ್ಪ ಮೊಯ್ಲಿಯವರು, ಮಿಸ್ಟರ್ ಜನಾರ್ದನ್ ಪೂಜಾರಿಯವರು ಮತ್ತು ಮಿಸ್ಟರ್ ಜಯಪ್ರಕಾಶ್ ಹೆಗ್ಡೆ ಅವರು, ಇದು ನಮ್ಮ ಜಿಲ್ಲೆಯ ನಾಯಕರುಗಳು. ಅಂದರೆ ಇವರೆಲ್ಲ ನಿಮ್ಮ ಸರೀಕರು, ನಿಮ್ಮ ಜೊತೆಗೆ ಕೆಲಸ ಮಾಡಿದಂಥವ್ರು. ಇವತ್ತು ಅವರು ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಮೊದಲು ವಸಂತ ಸಾಲಿಯಾನರ ಜೊತೆಗೆ ಕೆಲಸ ಮಾಡಿದಂಥವ್ರು. ಇವರೆಲ್ಲ ತಮಗೆ ಬೆಂಬಲವಾಗಿ ನಿಲ್ತಾರೆ ಅನ್ನುವಂಥ ಸೂಚನೆ ತಮಗೆ ಏನಾದರೂ ಸಿಕ್ಕಿದೆಯಾ? ನಾನು ಅದೇ ಹೇಳ್ತಾ ಇದ್ದೇನೆ, ಅವರು ಯಾರನ್ನು ಸೂಚಿಸ್ತಾರೆ. ಈಗ ನೀವು ಹೇಳಿದ್ರಿ 20 ಜನ ಆಕಾಂಕ್ಷಿಗಳಿದ್ದಾರೆ. ಎಲ್ಲ 20 ಜನ ಆಕಾಂಕ್ಷಿಗೆ ಟಿಕೆಟ್ ಕೊಡಲಿಕ್ಕೆ ಆಗೋದಿಲ್ಲ. ನನ್ನ ಲೆಕ್ಕಾಚಾರ ಪ್ರಕಾರ ಈ ನಾಯಕರುಗಳು ಯಾರು ಗೆಲ್ಲುವ ಅಭ್ಯರ್ಥಿ, ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಮತ್ತು ಎಲ್ಲರನ್ನು ಒಡಗೂಡಿಸಿಕೊಂಡು ಹೋಗ್ತಾರೆ, ಅಂತಹ ಅಭ್ಯರ್ಥಿಗಳನ್ನು ಸಿಲೆಕ್ಟ್ ಮಾಡುವಂಥ ಜವಾಬ್ದಾರಿ ಈ ನಾಯಕರಿಗೆ. ಈ ಎಲ್ಲ ಅರ್ಹತೆಗಳು ವಸಂತ್ ಸಾಲಿಯಾನರಿಗೆ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ? ನಾನು ಹೇಳ್ತಾ ಇದ್ದೇನೆ, ಖಂಡಿತ 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 ಖಂಡಿತ. ಅಂದ್ರೆ ನಾನು ಕೇಳ್ತೇನೆ, ಹಾಗಾದ್ರೆ 5 ಬಾರಿ ಶಾಸಕರಾಗಿದ್ದೀರಿ. 2004ರಲ್ಲಿ ಸೋಲಾಯಿತು, 2008ರಲ್ಲಿ ಸೋಲಾಯಿತು. ಇದು ಯಾಕಾಯಿತು? ಈ ಸೋಲು ಗೆಲುವು ಪ್ರಶ್ನೆ ಇಲ್ಲ. ಈಗ ಇಂದಿರಾ ಗಾಂಧೀಜಿಯವರು ಸೋತಿದ್ದಾರೆ ಅಲ್ವಾ? ಬೇರೆ ಬೇರೆ ನಾಯಕರುಗಳು, ಇವತ್ತು ಕೇಂದ್ರದ ನಾಯಕರುಗಳು ಸೋತಿದ್ದಾರೆ, ರಾಜ್ಯದ ನಾಯಕರುಗಳು ಸೋತಿದ್ದಾರೆ. ಸೋಲು ಗೆಲುವು ಇರ್ತದೆ. ಆದರೆ ಸೋತರೂ ಸಹ 2 ಬಾರಿ ಸೋತರೂ ಸಹ ನಾನು ಮನೆಯಲ್ಲಿ ಕೂತ್ಕೊಳ್ಳಿಲ್ಲ. ನಾನು ಜನಸಾಮಾನ್ಯರ ಜೊತೆ ನೇರವಾಗಿ ಬೆರೆತು ಜನಸಾಮಾನ್ಯ ಅದರ ಎಫೆಕ್ಟ್ 2008ರಲ್ಲಾದ್ರೆ ಆಗ್ಬೇಕಿತ್ತಲ್ಲ. 2004ರಲ್ಲಿ ಸೋತ್ರಿ, ಅದು ತಾವು ಅದಕ್ಕೆ ಕಾರಣ ಹೇಳ್ಬೋದು. ಸೋಲು ಗೆಲುವು ಇದ್ದದ್ದಂತೆ ರಾಜಕಾರಣದಲ್ಲಿ. 2004ರಿಂದ ನಿರಂತರವಾಗಿ ತಾವು ಕಾರ್ಯಕರ್ತರ ಜೊತೆ, ಮತದಾರರ ಜೊತೆ ಒಡನಾಟ ಇಟ್ಟುಕೊಂಡಿದ್ದೀರಿ ಅನ್ನುವಂಥ ಮಾತನ್ನು ಹೇಳ್ತೀರಿ. 2008ರಲ್ಲೂ ಮತ್ತೆ 8ರಲ್ಲಿ ವಿಂಗಡಣೆ ಆಯಿತು. ಯಾವುದು ಕಾನ್ಸ್ಟಿಟ್ಯುವೆನ್ಸಿ, ನನಗೆ ಕಾಪು ಕ್ಷೇತ್ರಕ್ಕೆ 10 ಪಂಚಾಯತಿ ಏನಿದೆ, ಅದು ಉದ್ಯಾವರದಿಂದ ಹಿಡಿದು ಪೆರಡೂರುವರೆಗೆ, ಅದು ನನ್ನ ಕ್ಷೇತ್ರಕ್ಕೆ ಇರಲಿಲ್ಲ. ಆಗ ನಾನು ಯಾವಾಗ ಸೋತೆ ಅಲ್ಲ 800 ಮತದಲ್ಲಿ, ಆಗ ಈ 10 ಗ್ರಾಮ ಪಂಚಾಯತಿಗೆ ಹೊಸದಾಗಿ ಸೇರ್ಪಡೆಗೊಂಡಂಥ 10 ಗ್ರಾಮ ಪಂಚಾಯತ್ನಲ್ಲಿ ನನಗೆ ಸ್ವಲ್ಪ ಮತ ಕಡಿಮೆ ಬಿದ್ದರಿಂದ ನಾನು ಸೋತಿದ್ದೇನೆ ಹೊರತು. ಅಂದರೆ ತಮ್ಮ ಬಗ್ಗೆ ಇನ್ನೊಂದು ಕೇಳಿ ಬರ್ತಾ ಇರುವಂಥ ಮಾತು ಅಂತ ಹೇಳಿದರೆ, ವಸಂತ್ ಸಾಲಿಯಾನ್ ಅವರಿಗೆ ಕಾರ್ಯಕರ್ತರನ್ನು ಒಗ್ಗಟ್ಟಿನಿಂದ ಕೊಂಡೋಗ್ಲಿಕ್ಕೆ ಗೊತ್ತಿಲ್ಲ ಮತ್ತು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೆ ಗೊತ್ತಿಲ್ಲ. ಐ ಆಮ್ ವೆರಿ ಸಾರಿ. ಯಾಕಂದರೆ ಒಬ್ಬ ನಾಯಕನಾಗಿ ಇವತ್ತು ಒಬ್ಬ ಹಿಂದುಳಿದ ವರ್ಗದ ಸದಸ್ಯನಾಗಿ ಪ್ರತಿಯೊಂದು ಸಮಾಜವನ್ನು ಪ್ರೀತಿಸಿಕೊಂಡು ಹೋಗಿ ಕೆಳಮಟ್ಟದಿಂದ ಯುವಕ ಕಾಂಗ್ರೆಸ್ಸಿನಿಂದ ನಾನು ಒಬ್ಬ ಸದಸ್ಯನಾಗಿ ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಬೆಳೆದುಕೊಂಡು ಬಂದು ಪ್ರತಿಯೊಂದು ಸಮಾಜದ ಜೊತೆಯಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಯಾವುದೇ ಒಂದು ರೀತಿಯಲ್ಲಿ ಜಾತಿ ಭೇದ ಇಲ್ಲದೆ, ಜಾತಿ ಭೇದ ಕಾಪುನಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಪ್ರತಿಯೊಂದು ವರ್ಗದ ಜನರ ಜೊತೆಯಲ್ಲಿ ಬೆರೆತು, ಪ್ರತಿಯೊಂದು ಜನರ ಜೊತೆಯಲ್ಲಿ ಬೆರೆತು ಪ್ರತಿಯೊಬ್ಬರಿಗೆ ಸಮಾನವಾಗಿ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ಯಾರು ನನ್ನನ್ನು ಇಷ್ಟರವರೆಗೆ ಅವರು ಏನು ಪ್ರಯೋಜನ ಇಲ್ಲ, ಅವರು ಜಾತಿವಾದಿ ಅನ್ನೋಂಥ ಪ್ರಶ್ನೆ ಇಲ್ಲ. ಆ ಆರೋಪವನ್ನು ತಮ್ಮ ಪಾರ್ಟಿಯವರೇ ಮಾಡ್ತಾ ಇದ್ದಾರೆ. ಅಂದರೆ ತಮ್ಮ ಪಾರ್ಟಿಯಲ್ಲಿ ಅಂದರೆ ನಿಮಗೆ ವಿರೋಧ ಇದೆ ನಿಮ್ಮ ಪಾರ್ಟಿಯಲ್ಲಿ ಅಂತ ಆಯ್ತಲ್ವಾ? ನನಗೆ ಅಂಥವ್ರು ಯಾರು ವಿರೋಧ ಮಾಡಲಿಲ್ಲ. ಐ ಆಮ್ ಸಾರಿ ಟು ಟೆಲ್ ಯು. ಯಾಕಂದರೆ ಕಾಪು ಕ್ಷೇತ್ರದಲ್ಲಿ ಯಾರು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ವಸಂತ್ ಸಾಲಿಯನ್ನು ಏನು ಪ್ರಯೋಜನ ಇಲ್ಲ, ಬೇಡ ಅವರು ಎನ್ನುವಂಥ
ವಿಚಾರ ಇಷ್ಟರವರೆಗೆ ಬರಲಿಲ್ಲ. ಅಂದರೆ ಕಾಪು ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದಂಥ ಕ್ಷೇತ್ರ, ಅದು ಎಲ್ಲಿವರೆಗಿತ್ತು ಅಂತ ಹೇಳಿದರೆ ಬಿ ಜೆ ಪಿಯ ಪರಿಸ್ಥಿತಿ 4ನೇ ಸ್ಥಾನಕ್ಕೆ ಇದ್ದು ಠೇವಣಿ ಕಳ್ಕೊಳ್ಳುವಂಥ ಪರಿಸ್ಥಿತಿ ಇತ್ತು. ಅಂಥ ಬಿ ಜೆ ಪಿ ಇವತ್ತು ಅಧಿಕಾರಕ್ಕೆ ಬರಬೇಕಾದ್ರೆ ವಸಂತ್ ಸಾಲಿಯನ್ ಅವರೇ ಕಾರಣ. ಕಾಂಗ್ರೆಸ್ನ ಭದ್ರಕೋಟೆ ಇವತ್ತು ನುಚ್ಚು ನೂರಾಗಬೇಕಾದ್ರೆ ವಸಂತ್ ಸಾಲಿಯನ್ ಅವರೇ ಕಾರಣ. ನಾನು ಒಂದು ಹೇಳ್ತೇನೆ, ವಸಂತ್ ಸಾಲಿಯನ್ ಕಾರಣ ಎನ್ನುವಂಥ ವಿಚಾರ ಇಷ್ಟರವರೆಗೆ ಯಾರಿಂದ ಒಬ್ಬ ನೋಡಿ, ನಮ್ಮ ಕಾಪು ಕ್ಷೇತ್ರದಲ್ಲಿ ಪ್ರತಿಯೊಂದು ಸಮಾಜದವರ ಜೊತೆಯಲ್ಲಿ ಪ್ರತಿಯೊಬ್ಬ ಸಮಾಜ, ಇವತ್ತು ಬಿಲ್ಲವ ಸಮಾಜ ಇರ್ಬೋದು, ಬಂಟ್ ಸಮಾಜ ಇರ್ಬೋದು, ಮುಸ್ಲಿಂ ಸಮಾಜ ಇರ್ಬೋದು, ಕ್ರಿಶ್ಚಿಯನ್ ಸಮಾಜ ಇರ್ಬೋದು, ಅಥವಾ ಪರಿಶಿಷ್ಟ ವರ್ಗ ಸಮಾಜ ಇರ್ಬೋದು, ಅಥವಾ ಹಿಂದುಳಿದ ವರ್ಗದ ಸಮಾಜ ಇರ್ಬೋದು. ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಏನಾಗಿದೆ ಅಂದರೆ, ಕಾಂಗ್ರೆಸ್ ಪಾರ್ಟಿ ನಾವು ಕಟ್ಟಿ ಬೆಳೆಸಿಕೊಂಡು ಹೋದಂಥ ಒಂದು ಪಕ್ಷ. ಈಗ 1979ರಿಂದ 95ರವರೆಗೆ ಬ್ಲಾಕ್ ಅಧ್ಯಕ್ಷನಾಗಿ ಪಕ್ಷವನ್ನು ಕಟ್ಟಿಕೊಂಡು ಬೆಳೆಸಿದವನಿಗೆ ವಸಂತ್ ಸಾಲಿಯನ್ ಪ್ರಯೋಜನ ಇಲ್ಲ ಎನ್ನುವಂಥ ಅಭಿಪ್ರಾಯ ಇವತ್ತಿನವರೆಗೆ ಯಾರಿಂದೇ ಬರಲಿಲ್ಲ. ಕೆಲವರನ್ನು ನಾನು ಜಿಲ್ಲಾ ಪಂಚಾಯತ್ ಸದಸ್ಯರನ್ನಾಗಿ ಮಾಡಿ, ಕೆಲವರನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನಾಗಿ ಮಾಡಿ, ಕೆಲವರನ್ನು ತಾಲೂಕ್ ಪಂಚಾಯತ್ ಸದಸ್ಯರನ್ನಾಗಿ ಮಾಡಿ, ಕೆಲವರನ್ನು ತಾಲೂಕ್ ಪಂಚಾಯತ್ ಅಧ್ಯಕ್ಷರನ್ನಾಗಿ ಮಾಡಿ, ಕೆಲವರನ್ನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಈ ಸಲ ಸಹ ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ನಾವು ಮಾಡಿದ್ದೇವೆ. ಅದು ನಮ್ಮ ಸಾಮರ್ಥ್ಯ, ಪಕ್ಷದ ಸಾಮರ್ಥ್ಯ, ನಮ್ಮ ಸಾಮರ್ಥ್ಯ, ಆರ್ಗನೈಸೇಷನ್ನ ಬಗ್ಗೆ ತಿಳುವಳಿಕೆ ಇದ್ದುಕೊಂಡು ನಾವು ಮಾಡಿದ್ದೇವೆ. ಸರಿ ಸಾಲಿಯನ್ ಅವರೇ, ನಾನು ನಿಮ್ಮ ಇನ್ನಷ್ಟು ಮಾತಾಡ್ತೇನೆ, ಆದರೆ ಅದಕ್ಕಿಂತ ಮೊದಲು ನಾವು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕಾಗಿದೆ. ವೀಕ್ಷಕರೇ, ಈಗ ತಿರುಗು ಬಾಣ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಈಗೊಂದು ಬ್ರೇಕ್.